ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ನಾನು ನಿಮ್ಮ ಸಂದೀಪ್. ಬೈಕ್ ಡೆಲಿವರಿ ಒಂದು ಈವ್ನಿಂಗ್ ತಗೊಂಡಿದ್ರು. ನಾವು ಆಫೀಸಿಂದ ಹೋಗೋಕ್ಕಾಗಲಿಲ್ಲ, ಬಟ್ ಲೇಟಾಗಿ ಹೋಗಿದ್ವಿ. ಸೊ ಬೈಕ್ ಡೆಲಿವರಿ ವಿಡಿಯೋನ ಫಸ್ಟ್ ನೋಡ್ಕೊಂಬನ್ನಿ. ಇಲ್ಲೇ ಪಾರ್ಕ್ ಮಾಡಿ. ಇಲ್ಲೇ ಇದ್ದಾನೆ ಅವ್ನ ಗಾಡಿ ನೋಡಿ. ಇಲ್ಲೇ ಯಾವುದು ಅವ್ನ ಗಾಡಿ? ಇಲ್ಲೇ ಇದೆ ನೋಡಿ ಪಕ್ಕದಲ್ಲಿ. ಇದಾ ಅವ್ನ ಗಾಡಿ? ಸುಸ್ತಾಯ್ತು ನನಗೆ. ಬಾ ನಡಿ, ಬಾರ ಮುಚ್ಕೊಂಡು ಬಾರಲಿ. ಹಾಯ್ ಸಂದೀಪ್. ಎಲ್ಲಿ ಸರ್ ಗಾಡಿ ಇದಾ? ರೆಡಿಯಾ? ಮಾಡ್ತಾ ಇದೆ, ಸೀಟ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ಯಾಕೆ? ಅದು ಸ್ವಲ್ಪ ಸೌಂಡ್ ಬರ್ತಾ ಇದೆ, ಟಕ್ ಟಕ್ ಅಂತ. ಸೊ ನಾನು ಬೇರೆ ಸೀಟ್ ಚೇಂಜ್ ಮಾಡಿಸ್ತೀನಿ. ಸಾಫ್ಟ್ ಆಗ್ತಿದ್ರಾ? ಇಲ್ಲ, ಅದು ಹಿಂಗೆ ಕಡೆ ಆಗ್ತಾ ಇದ್ದೀರಲ್ಲ, ಸ್ವಲ್ಪ ಸೀಟ್ ಚೇಂಜ್ ಮಾಡಿಸ್ತೀನಿ. ಎಲ್ಲಿದ್ದಾರೆ ಸಚಿನ್? ಸಚಿನ್ ಅರ್ಧಕ್ಕೆ ರಿಟರ್ನು. ಲೇಕಲ್ಲಿ ಬಂದು ನೋಡ್ಬಿಟ್ಟು ವಾಪಸ್ ಬಂದ. ಇನ್ಬಿಲ್ಟಲ್ಲಿ ಹ್ಯಾಂಡ್ ರೈಸರ್ ಬರಲ್ಲ? ಬರಲ್ಲ, ಅಲ್ಲಿದೆ ನೋಡಿ ಇನ್ಬಿಲ್ಟು. ಈ ಥರ ಬರುತ್ತೆ. ಬಟ್ ಇದರಲ್ಲಿ ಇದೆಯಲ್ಲ? ಇಲ್ಲ. ಓಕೆ. ಇದರಲ್ಲಿ ಇಲ್ಲ. ಎಷ್ಟು ಇಂಚ್ ಹೈಟ್ ಮಾಡ್ತಾರದು? ಸೊ ಅದು ಐ ಥಿಂಕ್ 2 ಇಂಚಸ್. 2 ಇಂಚಸ್ ಇರುತ್ತೆ. 2 ಇಂಚಸ್ ಜಾಸ್ತಿ ಮಾಡ್ತಾರೆ. ಹೈಟ್ ಮಾಡ್ತಾರೋ? ಅದನ್ನು ನಿನಗೆ ಇದು ರ್ಯಾಲಿ ಕಿಟ್ ಡಿಫ್ರೆನ್ಸ್ ಅಂದರೆ ಇದು ನಾರ್ಮಲ್ ರ್ಯಾಲಿ ಕಿಟ್ ಟೈರ್ ನೋಡೋ ಟೈರ್. ಆಫ್ ರೋಡಿಂಗ್ ಟೈರ್ಸ್. ಆಫ್ ರೋಡಿಂಗ್ ಇಲ್ಲ. ಇದರಲ್ಲಿ ಒಂದು 6 ಬೇರಿಂಗ್ ಇರುತ್ತೆ. 6 ಟ್ರಾವೆಲ್. ಇದರಲ್ಲಿ 8 ಟ್ರಾವೆಲ್ ಇರುತ್ತೆ. ಇದಾಯ್ತಾ? ಸಸ್ಪೆನ್ಷನ್ ಹೈಟ್ ಜಾಸ್ತಿ. ಸಸ್ಪೆನ್ಷನ್ ಇದು ನೋಡು, ಅದ್ರ ಹೈಟ್ ನೋಡು, ಇದ್ರ ಹೈಟ್ ನೋಡು. ಸೊ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ, ಜಾಸ್ತಿ ಅಪ್ ಆ್ಯಂಡ್ ಡೌನ್ಸ್ ಹೋಗುತ್ತೆ ಗಾಡಿ. ಸೀಟ್ ಚೇಂಜಸ್ ನೋಡು, ಆ ಸೀಟ್ ನೋಡಿ. ಇದು ಪ್ರಾಪರ್ ರ್ಯಾಲಿ ಸೀಟ್ ಚೇಂಜ್. ಅಕಸ್ಮಾತ್ ನೀನು ರ್ಯಾಲಿ ತಗೊಂತೀಯ ನಿನಗೆ ಆ ಸೀಟು ನಿಮಗೆ ಹಾಕೋಬೋದು. ನಿಮಗೆ ಹಾಕಿಲ್ಲ ಪ್ರಾಪರ್ ರ್ಯಾಲಿ ಎಲ್ಲ ಏನು ಡಿಫ್ರೆನ್ಸ್ ಇದೆ ಅಷ್ಟೇ. ಹಿಂಗೆ ಸೈಟ್ ಹಾಕ್ಬಿಡಿ. ಹಿಂಗೆ ಹಾಂ ಸಾಕ್ಬಿಡಿ. ಓಕೆ. ಯಾರು ತಗೊಂಡ್ಬಿಟ್ಟಿದ್ರೆ ಸೂಪರ್ ಆಗಿದೆ. ಕಲರ್ ಮ್ಯಾಚಿಂಗ್ ಅಲ್ಲ? ಮಸ್ತಾಗಿದೆ. ಇಲ್ಲ ಸೀರಿಯಸ್ ಹೇಳ್ತೀನಿ ಬರ್ರಿ, ಹೇಳ್ತೀನಿ. ಸಖತ್ತಾಗಿದೆ. ಓ ಹೌದು, ಬ್ರ್ಯಾಂಡಿಂಗ್ ಇದೆ. ನೈಸ್ ಹೆಲ್ಮೆಟ್ ಹಿಡ್ಕೊಳ. ಹೇಗಿದೆ? ಚೆನ್ನಾಗಿಲ್ಲ? ಅದರಲ್ಲಿ ಬ್ರ್ಯಾಂಡಿಂಗ್ ಇದೆ ನೋಡಿ, ಎಕ್ಸ್ಪಲ್ಸ್ 200 ಅಂತ. ಅದನ್ನೇ ಕೊಡ್ತಾರೆ ಮತ್ತೆ. ಅಲ್ಲ ಚೆನ್ನಾಗಿದೆ, ಕಲರ್ಸ್ ಮ್ಯಾಚಿಂಗ್ ಇದೆ. ಕಟ್ಟಿ ಕಟ್ಟಿ ಪ್ರಭಾ, ಹೆಲ್ಪ್ ಮಾಡ. ನೀನು ಅಲ್ಲೇ ಇರೋ, ನಾನು ಇಲ್ಲೇ ಹೊಡೆದು ಬರ್ತೀನಿ ಇರು. ಯಾಕೆಂದರೆ ಇದು ಫಸ್ಟ್ ಅಲ್ವಾ, ಟ್ರಾಫಿಕಲ್ಲಿ ನನಗಾಗಲ್ಲ. ಇದು ರಾಹುಲ್ದು ಗಾಡಿ, ಹೀರೋ ಎಕ್ಸ್ಪಲ್ಸ್ 200 4V. ಏನು ಪವರ್ ಇದೆ ಗುರು. ವಾವ್, ನೈಸ್. ಸಖತ್ ಹೈಟ್ ಇದೆ ಗಾಡಿ. ಏನು ಮಜಾ ಬರ್ತಿದೆ ಗೊತ್ತಾಯ್ತು ಓಡ್ಸೋಕ್ಕೆ. ಸಖತ್ ಗಾಡಿ. ಓಹ್
ಪವರು ಇನಿಷಿಯಲಿ ಕೊಡ್ತಿರೋಂಥ ಆ ಪವರು ಫೀಲ್ ಆಗ್ತಿದೆ ನಮಗೆ. ಸೊ ಯೂಟರ್ನ್ ತಗೊಳ್ಳೋಣ. ಸೊ ರಾಹುಲ್ದು ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದ್ಕೊಂಡಿದ್ದೆ, ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ. ಇಟ್ಸ್ ನೈಸ್ ಪವರ್ಫುಲ್ ಬೈಕ್. ನಮ್ಮ ಗಾಡಿ ಓಡಿಸಿ ಗಾಡಿಗೆ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಪಿಕಪ್ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಹೈಟು ಕಾಲು ಎಟ್ಕಲ್ಲ ಅಂದ್ಕೊಂಡಿದ್ದೆ, ಕೆಳಗಡೆ ಆರಾಮಾಗಿ ಕಾಲು ಎಟ್ಕ್ತಾ ಇದೆ. ಒಂದು ಹ್ಯಾಂಡ್ಲಿಂಗು, ಹೈಟ್ ಹ್ಯಾಂಡ್ಲಿಂಗು. ಸೊ ಇದೆಲ್ಲ ಆಫ್ ರೋಡಿಂಗ್ ಎಲ್ಲ ಬೆಸ್ಟ್ ಗಾಡಿಗಳು. ಸೊ ಆಫ್ ರೋಡಿಂಗ್ ಅಂತಲೇ ಮಾಡಿರೋ ಗಾಡಿ ಅಲ್ವಾ. ಸೊ ತುಂಬ ಆಫ್ ರೋಡಿಂಗ್ ಫೀಲ್ ಸಕ್ಕತ್ತಾಗಿದೆ ಗಾಡೀಲಿ. ಸಕ್ಕತ್ತಾಗಿದೆ ಗುರು ಗಾಡಿ. ಆ ಪವರು, ಆಮೇಲೆ ಆ ಲೈಟ್ ವೆಯ್ಟು, ಆ ಪವರ್ ಎಲ್ಲ ಹೆಂಗಿದೆ ಅಂದರೆ ಆರಾಮ್ಸೆ ಲ್ಯಾಂಡ್ ಆಗುತ್ತೆ ಫುಟು. ನಾನು ಅಂದ್ಕೊಂಡೆ ಲ್ಯಾಂಡ್ ಆಗಲ್ಲ ಅಂತ. ಮಸ್ತಾಗಿದೆ. ಲೊಕೇಶನ್ನು ಅಲ್ಲೋದ್ಮೇಲೆ ಹಾಕೋಣ, ಅಲ್ಲಿಂದ ಹಾಕೋಣ. ಲೈಟ್ ವೆಯ್ಟು ಸಖತ್ ಫೀಲ್ ಆಗ್ತಿದೆ. ನಿಮಗೆ ಆ ಫೀಲ್ ಆಗಲ್ಲ? ಅಯ್ಯೋ, ಬಟ್ ನನಗೇನು ಭಯ ಆಯಿತು ಅಂದರೆ ಹ್ಯಾಂಡ್ಲು ವೈಡ್ ಫೀಲ್ ಆಯಿತು ನನಗೆ. ಗಾಡಿ ಬಂದಾಗ ಕಟ್ ಮಾಡೋಕ್ಕಾಗ ಭಯ ಆಯಿತು ಅಸಂದೆ. ಮಿಕ್ಕಿದ್ದು ಒಳ್ಳಿದೆ. ಇದು ಸೀಟ್ ಕುಷನ್ನು ಸಖತ್ ಕಂಫರ್ಟು. ಅದು ಹಾರ್ಡ್ ಇದೆ, ಇದು ಒಳ್ಳೆ ಕಂಫರ್ಟ್ ಇದೆ. ಸ್ಯಾಡ್ಲಿಂಗ್ ಅಂತೂ ಎಲ್ಲೋ ಥರ್ಡ್ ಫ್ಲೋರ್ ಕೂತಂಗೆ ಫೀಲ್ ಆಗ್ತದೆ ನನಗೆ. ಪವರ್ ಒಳ್ಳೆ ಪವರ್. ನಮ್ದು ಇದನ್ನು ಸ್ವಲ್ಪ ಹಾರ್ಡ್ ಪವರ್ ಅಲ್ವಾ, ಇದೆಲ್ಲ ಸ್ಮೂತಾಗಿ ಪಿಕಪ್ ಆಗ್ತಿದೆ ನೋಡಿ, ಅದು ಖುಷಿ ಆಗ್ತದೆ. ಹಾಂ ಸ್ಯಾಡ್ಲಿಂಗ್ ಸಖತ್ತಾಗಿತ್ತು, ಮಾಡಿದೆ. ಓಕೆ ಹೋಗೋಣ. ಸೊ ಅವ್ರ ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕಿತ್ತು, ಟೆಸ್ಟ್ ಡ್ರೈವ್ ಮಾಡಿದೆ. ಸಖತ್ತಾಗಿದೆ ಪವರು. ನಿಮಗೆ ಆ ಒಂದು ಪ್ರೈಸ್ ವ್ಯಾಲ್ಯೂಗೆ ಆ ಒಂದು ಗಾಡಿ ಇರೋದು ಸಖತ್ ಕಂಫರ್ಟ್. ಈಗ ನಮ್ಮದು ಈ ಬೈಕ್ ಹೆಂಗೆ ಅಂದರೆ ಸ್ವಲ್ಪ ಹೆವಿ ಇದೆ, ಪವರ್ ಇದೆ ಇಲ್ಲ ಅಂತಿಲ್ಲ, ಬಟ್ ಸ್ವಲ್ಪ ಹೆವಿ ಇದೆ ವೆಯ್ಟು. ಆಮೇಲೆ ಒಂಥರ ಬಲ್ಕಿ ಫೀಲು. ಅದು ಹೆಂಗೆ ಅಂದರೆ ಫುಲ್ಲು ಸ್ಲಿಮ್ ಫೀಲು. ನಿಮಗೆ ಓಡಿಸುವಾಗ ಆ ಫೀಲ್ ಆಗುತ್ತೆ, ಸ್ಲಿಮ್ ಆಗಿರೋ ಗಾಡಿ ಓಡಿಸಿದ್ವಿ, ಲೈಟ್ ವೆಯ್ಟಾಗಿ ಮೂವ್ ಆಗ್ತಿದೆ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂಥರ ಡಿಫ್ರೆಂಟ್ ಫೀಲ್ ಆ ಗಾಡಿ ಓಡಿಸೋವಾಗ. ನಮ್ಮ ಮುಂದೆ ಹೋಗ್ತಿದ್ದಾರೆ, ಮಸ್ತಾಗಿ ಕಾಣಿಸುತ್ತೆ ನಿಮಗೆ ಓಡಿಸಿದ್ರೆ ಆ ಗಾಡಿ. ಓಕೆ ಗೈಸ್, ಟೆಸ್ಟ್ ಡ್ರೈವ್ ಎಲ್ಲ ಮಾಡಾಯಿತು, ಡೆಲಿವರಿ ವಿಡಿಯೋ ನೋಡ್ಕೊಂಡು ಬಂದ್ರಿ. ಇವಾಗ ನಮ್ಮ ವಿಡಿಯೋನ ಎಂಡ್ ಮಾಡುವಂಥ ಟೈಮ್. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇದ್ವಿ. ಸೊ ಹಾಗಾಗಿ ಎಲ್ಲ ಬೇಕಾ ರೀಟಕ್